ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಎಲ್ರಿಗೂ ನಮಸ್ತೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್. ಪ್ರತಿಯೊಂದು ಮನುಷ್ಯರಿಗೂ 2 ಕಣ್ಣು, 2 ಕಿವಿ, 1 ಬಾಯಿ ಇದೆ. ಆದರೂ ಕೂಡ ಪ್ರತಿಯೊಬ್ಬರು ಮನುಷ್ಯರು ವಿಭಿನ್ನ. ಪ್ರತಿಯೊಬ್ಬರಿಗೂ ಒಂದೊಂದು ಕಲೆ, ಒಂದೊಂದು ಪ್ರತಿಭೆ ಇದ್ದೇ ಇರುತ್ತೆ. ಅಂತಹ ಓರ್ವ ಪ್ರತಿಭಾನ್ವಿತ ಮಹಿಳೆ ಶಕುಂತಲಾ ರಮೇಶ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಸೊ ಅವರು ಇಂದಿನ ಕಾರ್ಯಕ್ರಮದಲ್ಲಿ ಏನು ಅಡುಗೆ ಮಾಡ್ತಾರೆ ಅವರ ಹತ್ರನೇ ಕೇಳೋಣ ಬನ್ನಿ. ನಮಸ್ತೆ ಮ್ಯಾಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ನಾನು. ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಮೇಡಮ್. ಏನ್ ಮಾಡ್ಕೊಂಡಿದ್ದೀರಾ ನೀವು? ನಾನೊಂದು ಸ್ಕೂಲ್ ನಡೆಸ್ತಾ ಇದ್ದೆ. ಸ್ಕೂಲ್ ನಡೆಸ್ತಾ ಇದ್ದೀರಾ? ಓಕೆ. ಚಿಕ್ಕ ಮಕ್ಕಳದ್ದು ನರ್ಸರಿ, LKG, UKG. ಓಕೆ. ಮತ್ತೆ ಅಲ್ಲಿ ಟೀಚಿಂಗ್ ಕೂಡ ಮಾಡ್ತೀರಾ? ಹೌದು, ಬೇರೆ ಟೀಚರ್ಸ್ ಇದ್ದಾರೆ, ನಾನು ಕೂಡ ನೋಡ್ಕೊಳ್ತೀನಿ. ಸೊ ಮಕ್ಕಳೊಟ್ಟಿಗೆ ಸಮಯ ಕಳಿತೀರಾ ಅಂತ ಆಯ್ತು. ಸೊ ಇದೆಲ್ಲ ಆಗುವಾಗ ಮನೆಯಲ್ಲಿ ಅಡುಗೆ ಮಾಡ್ಲಿಕ್ಕೆ ಪುರ್ಸೋತ್ ಅಂತ ಸಿಗುತ್ತಾ? ಸಿಕ್ಕುತ್ತೆ, ಅಂದ್ರೆ ಅದು ನಮಗೆ ಡಿಪೆಂಡ್ ಆಗಿರೋದು. ಇಡೀ ದಿನ ಬೇಕಾದ್ರೂ ಮಾಡ್ತಾ ಇರ್ಬೋದು. ಫಾಸ್ಟ್ ಅಲ್ಲಿ ಮಾಡಿ ನಮ್ಗೆ ಒಂದು ಆಕ್ಟಿವಿಟೀಸ್ ಎಲ್ಲ ಇಂಟ್ರೆಸ್ಟ್ ಇದ್ರೆ ಅದು ಫುಲ್ ಡೇ ಬಿಸಿ ಆಗಿರ್ತೀರಾ. ಬಿಸಿ ಅಂತಲೇ ಹೇಳ್ಬೋದು ಅಲ್ವಾ? ಇವತ್ತು ನಮ್ಗೇನ್ ಅಡಿಗೆ ಮಾಡ್ಕೊಡ್ತಾ ಇದ್ದೀರಾ? ನಾನಿವತ್ತು ನೀವು ಮದ್ದೂರು ವಡೆ ಕೇಳಿರ್ಬೋದು. ಬ್ಯಾಂಗ್ಳೂರಿಂದ ಮೈಸೂರು ಹೋಗುವಾಗ ಹೌದು, ಘಮ 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 ಯಾರು ಅನ್ನುತ್ತೆ. ಕೇಳೋಕೆ ಚೆನ್ನಾಗಿದೆ ಹೆಸರು, ಮದ್ದೂರು ವಡೆ. ಸೊ ಅದನ್ನ ಮಾಡ್ಕೊಡ್ತಾ ಇದ್ದೀರಾ? ಅದನ್ನ ಮಾಡಿ ತೋರಿಸೋಣ ಅಂತ ಬಂದಿದ್ದೀನಿ. ಹಾಗಾದ್ರೆ ನಮ್ಮ ಅಡಿಗೆ ಮನೆಗೆ ಹೋಗೋಣ ಬನ್ನಿ ಮೇಡಮ್. ಓಕೆ. ಎಸ್ ಮೇಡಮ್. ಸೊ ಈಗ ಮದ್ದೂರು ವಡೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರಿ ಅಲ್ವಾ? ಸೊ ಮದ್ದೂರು ವಡೆಗೆ ಏನ್ ಬೇಕಾಗುತ್ತೆ ಶುರುವಿಗೆ? ಮದ್ದೂರು ವಡೆಗೆ ಫಸ್ಟಿಗೆ ಸ್ವಲ್ಪ ನಾನು ಎಳ್ಳನ್ನು ಬಿಸಿ ಮಾಡ್ಕೊಳ್ಬೇಕು. ಓಕೆ. ಅದನ್ನ ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೆ ಒಂದು ಕಡಾವು ಬೇಕು. ಓಕೆ. ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ. ಡ್ರೈ ಫ್ರೈ ಮಾಡೋದ ಹಾಗೆ? ಹೌದು. 1 ಸ್ಪೂನ್ ಆಗಷ್ಟು ಹಾಕಬೇಕು. ದೊಡ್ಡ ಸ್ಪೂನಲ್ಲಿ 1 ಸ್ಪೂನು, ಚಿಕ್ಕದ್ರಲ್ಲೇ 1-2 ಸ್ಪೂನ್ ಹಾಕಬೇಕು. ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ಈಗ ಸ್ಕೂಲಲ್ಲಿ ಟೀಚಿಂಗ್ ಅಂತ ಹೇಳಿದ್ರಿ ಅಲ್ವಾ? ಅದನ್ನ ಬಿಟ್ಟು ಬೇರೆ ಏನೆಲ್ಲ ಹವ್ಯಾಸ ಇದೆ? ನನಗೆ ತುಂಬಾ ಇಂಟ್ರೆಸ್ಟ್ ಸ್ವಿಮ್ಮಿಂಗು. ಹೌದು. ಡ್ರೈವಿಂಗು, 4 ವೀಲರ್ಸ್, 2 ವೀಲರ್ಸ್. ಹೌದೌದು, ಮಾಡ್ತೇನೆ. ಸ್ವಿಮ್ಮಿಂಗ್ ಯಾವಾಗಿಂದ ಕಲ್ತಿರೋದು? ಇದು ಚಿಕ್ಕ ವಯಸ್ಸಿನಲ್ಲೇನಾ? ಇಲ್ಲ ಆಲ್ರೆಡಿ ನಾನು ಮದುವೆ ಆಗಿ ಒಂದು 10 ಇಯರ್ಸ್ ಆಫ್ಟರ್. ನಿಮ್ಮ ಇಂಟ್ರೆಸ್ಟ್ ಇಂದ ನೀವು ಕಲ್ತಿರೋದು? ಹೌದು, ಇಂಟ್ರೆಸ್ಟ್ ಇಂದ ಕಲ್ತಿರೋದು. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಕಲಿಯೋದು ಇದ್ದೇ ಇದೆ, ಬಟ್ ದೊಡ್ಡವರಾದ ನಂತರ ಕಲ್ತಿರೋದು ನನ್ನ ಇಂಟ್ರೆಸ್ಟ್ ಇಂದ ನಾನು ಕಲ್ತಿರೋದು. ಮತ್ತೆ ಸಿಂಗಿಂಗು ತುಂಬಾ ಇಷ್ಟ ನನಗೆ. ನಾನು ಆಲ್ರೆಡಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲ್ತಿದ್ದೇನೆ. ನಮ್ಮ ಮನೇಲಿ ಒಬ್ರು ಇದು ಸಾಕಾಗುತ್ತೆ. ಆಯ್ತು, ಇದು ಎತ್ತಿ ಇಟ್ಕೊಳ್ಳೋಣ ಆ ಕಡೆ. ಈಗ ನನಗೊಂದು ಇದೆಲ್ಲ ಮಿಕ್ಸ್ ಮಾಡಲಿಕ್ಕೆ ಜಾರ್ ಬೇಕು, ಒಂದು ಬೌಲ್ ಟೈಪ್ ಇದೆ. ಫಸ್ಟ್ಗೆ ನಾನು ಇದಕ್ಕೆ ಸ್ವಲ್ಪ ಹಸಿಮೆಣಸು ಹಾಕ್ತೇನೆ. ಒಂದು 2 ಹಸಿಮೆಣಸು ಸಾಕು. ಅಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕರಿಬೇವು ಮಿಕ್ಸ್ ಮಾಡ್ತೇನೆ. ಕರಿಬೇವನ್ನ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಬೇಕು. ಕೊತ್ತಂಬರಿ ಸೊಪ್ಪು, ಕರಿಬೇವು, ಜೊತೆಗೆ ಕಾಯಿ ಮೆಣಸು. ಮತ್ತು ಅದಕ್ಕೆ ಒಂದು ಅರ್ಧ ಈರುಳ್ಳಿ ಮಿಕ್ಸ್ ಮಾಡ್ತೇನೆ. ಚಿಕ್ಕ ಪೀಸ್ ಮಾಡ್ಕೊಳ್ಬೇಕು. ಈರುಳ್ಳಿ ಯಾವಾಗಲೂ ಚಿಕ್ಕ ಪೀಸ್ ಮಾಡಿದ್ರೆ ಟೇಸ್ಟಿ ಆಗಿರುತ್ತೆ. ಹೌದು, ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮತ್ತು ಬೇಯುವಾಗ ರೋಸ್ಟ್ ಆಗುತ್ತೆ, ಚೆನ್ನಾಗಿರುತ್ತೆ. ಇನ್ನು
ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಬೇಕು. ಎಷ್ಟು ಬೇಕಾ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕಷ್ಟು ರುಚಿಗೆ ತಕ್ಕನಾಗಿ. ಮತ್ತೆ ನೋಡಿ ಹಾಕ್ಕೊಳ್ಬೋದು. ನಾನೀಗ ಒಂದಿಷ್ಟು ಹಾಕ್ತೇನೆ, 2 ಚಿಟಿಕೆ. ಅದೇ ಉಪ್ಪು ಜಾಸ್ತಿ ಆದ್ರೆ ಕಮ್ಮಿ ಮಾಡಕ್ಕಾಗಲ್ಲ, ಕಮ್ಮಿ ಆದ್ರೆ ಜಾಸ್ತಿ ಮಾಡ್ಬೋದು. ಹೌದು. ಇದನ್ನೆಲ್ಲ ಈಗ ನಾನು ಚೆನ್ನಾಗಿ ಸ್ನ್ಯಾಪ್ ಮಾಡ್ಕೊಳ್ಬೇಕು, ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈಗ ಡ್ರೈವಿಂಗ್ ಬರುತ್ತೆ ಅಂತ ಹೇಳಿದ್ರೆ, ಸೊ ಸ್ಕೂಲ್ಗೆಲ್ಲ ಹೋಗುವಾಗ ಡ್ರೈವಿಂಗ್ ಮಾಡ್ಕೊಂಡೇ ಹೋಗ್ತೀರಾ? ತುಂಬ ದೂರ ಮಾಡ್ತೀನಿ ನಾನು, ತುಂಬ ಶಿವಮೊಗ್ಗ ಟು ಮ್ಯಾಂಗ್ಳೂರ್ ಮಾಡ್ತೀನಿ ನಾನು. ಘಾಟ್ ಸೆಕ್ಷನ್ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ನಮ್ಮ ಊರು ಶಿವಮೊಗ್ಗ, ತೀರ್ಥಹಳ್ಳಿ. ಆದ ಕಾರಣ ಇಂಥ ಡಿಶಸ್ ಎಲ್ಲ ಫೇವರೇಟ್. ಹೆಚ್ಚಾಗಿ ತುಳುನಾಡಲ್ಲಿ ಇರೋರಿಗೆ, ನಮ್ಮ ಎಸ್ಪೆಷಲಿ ಈ ಬೆಂಗಳೂರು ಸೈಡ್ ಡಿಶಸ್ ಇಷ್ಟ ಆಗಲ್ಲ. ನಂಗಂತೂ ಇಷ್ಟ ಈ ಬಿಸಿಬೇಳೆ ಬಾತ್ ಆಗಿರ್ಬೋದು, ಮದ್ದೂರು ವಡೆ. ಬಟ್ ಈ ಕಡೆ ನಾನು ಮಾಡಕ್ಕೆ ಕೇಳೋದಿಲ್ಲ ಮನೆಯಲ್ಲೆಲ್ಲ. ಹೌದು, ಬಿಸಿಬೇಳೆ ಬಾತು ಮಾಡ್ತಾರೆ ಕೆಲವರು, ರೈಸ್ ಅಲ್ಲಿ ಮಾಡ್ತಾರೆ. ಈಗೆಲ್ಲ ರೈಸ್ ಎಲ್ಲ ಹೆಚ್ಚಿಗೆ ಯೂಸ್ ಮಾಡಬಾರ್ದು, ಈ ಶುಗರ್ ಪೇಷಂಟು ಅಂಥವರಿಗೆಲ್ಲ ಈ ಸೋಜಿ ರವೆದು ಒಳ್ಳೇದಾಗ್ತದೆ. ಈಗ ಮದ್ದೂರು ವಡೆ ಮಾಡ್ತಾ ಇದ್ದೀರಾ, ಈಗ ಮಿಕ್ಸ್ ಮಾಡಿದ್ದೀನಿ. ಇದೊಂದು 5 ನಿಮಿಷ ಇರಲಿ ಇಲ್ಲೇನೆ, ಹೀಗೇನೆ. ಅಷ್ಟೊತ್ತಿಗೆ ನಾನು ಬೇರೆ ಎಲ್ಲ ಮಾಡ್ಕೊಳ್ತೀನಿ. ಇದೊಂದು ಬೌಲಿಗೆ ಹಾಕಿಟ್ಕೊಳ್ತೇನೆ ನಾನೀಗ, ಮಿಕ್ಸ್ ಮಾಡಿದ್ನೆಲ್ಲ. ಇದಕ್ಕೆ ಮಿಕ್ಸ್ ಮಾಡಿದ್ರು ಆಗುತ್ತೆ, ಏನು ತೊಂದರೆ ಇಲ್ಲ. ಬೇರೆ ಪ್ರಿಪೇರ್ ಮಾಡಕ್ಕೆ? ಹೌದು. ಈಗ ನಾನೊಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. 2 ಸ್ಪೂನ್ ಸಾಕು? 2 ಸ್ಪೂನ್ ಸಾಕು. ಅದು ನೀವು ಎಷ್ಟು ಮಾಡ್ತೀರಾ ಆ ಮೆಜರ್ಮೆಂಟ್ ಪ್ರಕಾರ ತಗೊಳ್ಬೇಕು. ನಾನೀಗ ಒಂದು 5-6 ಮಾಡ್ತೇನೆ, ಅದಕ್ಕೆ ಒಂದು 2 ಸ್ಪೂನ್ ಸಾಕಾಗುತ್ತೆ. 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು. ಆಮೇಲೆ 1-2 ಸ್ಪೂನು ಗೋಧಿ ಹಿಟ್ಟು. ಓಕೆ ಮೇಡಮ್, ನೆಕ್ಸ್ಟು ಒಂದು 2 ಸ್ಪೂನಷ್ಟು ಇದು ಉಪ್ಪಿಟ್ಟು ರವೆ, ಸೋಜಿ ರವೆ ಹಾಕ್ತಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಶುಂಠಿ ಆ್ಯಡ್ ಮಾಡ್ಕೊಳ್ತೀನಿ. ಶುಂಠಿ, ಸೋಜಿ, ಆಮೇಲೆ ಸ್ವಲ್ಪ ಗೋಡಂಬಿ ಆ್ಯಡ್ ಮಾಡಿದ್ದೀನಿ. ಈಗ ಶುಂಠಿ ಆ್ಯಡ್ ಮಾಡ್ತಿದ್ದೀನಿ. ಶುಂಠಿ, ಗೋಡಂಬಿ. ಓಕೆ, ಶುಂಠಿದು ಪೇಸ್ಟ್ ಆ್ಯಡ್ ಮಾಡಿದ್ರು ಆಗುತ್ತೆ. ಏನು ತೊಂದರೆ ಇಲ್ಲ. ಇದನ್ನೆಲ್ಲ ಚೆನ್ನಾಗಿ ಕೈಯಲ್ಲಿ ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಒಂದು 2 ಸ್ಪೂನ್ ಆಯಿಲ್ ಹಾಕ್ಕೊಳ್ಬೇಕು. ಹೌದು. ಯಾವಾಗಲೂ ನಮ್ಮ ಅಡುಗೆ ಮನೆಯಲ್ಲಿ ನಾವು ಯೂಸ್ ಮಾಡುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ವಿಟಮಿನ್ A, D, E ಇರುವಂಥದ್ದು. ಒಳ್ಳೆಯದು. ಸಾಕಾಗುತ್ತಾ? ಸ್ವಲ್ಪ ಸಾಕು. ಇದಕ್ಕೆ ನಾನು ಆಗ ಫ್ರೈ ಮಾಡಿದ್ದ ಎಳ್ಳನ್ನು ಮಿಕ್ಸ್ ಮಾಡ್ತೇನೆ. ಫ್ರೈ ಮಾಡಿದ ಎಳ್ಳು ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಹೀಗೆ ಸ್ವಲ್ಪ ಗಟ್ಟಿ ಆದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಬೇಕು, ಎಷ್ಟು ಬೇಕಾ ಅಷ್ಟು ನೀರು. ಇದು ಡೀಪ್ ಫ್ರೈಯಿಂಗ್ ಇದೆಯಮ್ಮ? ಹೌದು, ಎಣ್ಣೆ ಇಟ್ಕೊಳ್ಳೋಣ. ಆಯಿತು. ಇದಕ್ಕೆ ನಾನೀಗ ಆಗ ಎಲ್ಲ ಕಲಿಸ್ಕೊಂಡಿದ್ನೆಲ್ಲ ಮಿಕ್ಸ್ ಮಾಡ್ತೇನೆ. ಈರುಳ್ಳಿ, ಹಸಿಮೆಣಸು ಎಲ್ಲ ಏನೆಲ್ಲ ಕಲಿಸ್ಕೊಂಡಿದ್ದೀರಾ ಅದನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಡೀಪ್ ಫ್ರೈಯಿಂಗ್ ಎಲ್ಲ ಆಗುವಾಗ ಎಣ್ಣೆ ಬಗ್ಗೆ ನಾವು ಹೆಚ್ಚಾಗಿ ಆಯಿಲ್ ಐಟಮ್ಸ್ ಮಾಡೋದಾ ಅಂತ ಥಿಂಕ್ ಮಾಡ್ತೀವಿ. ಸೊ ಆಗ ಸನ್ ಪ್ರೀಮಿಯಂ ಯೂಸ್ ಮಾಡಿದ್ರೆ ಯಾವುದೇ ಚಿಂತೆ ಇಲ್ಲ, ಬಿಕಾಸ್ ಕೊಲೆಸ್ಟ್ರಾಲ್ ಬಗ್ಗೆ ಯೋಚಿಸ್ಬೇಕಂತಲೇ ಇಲ್ಲ ಇದರಲ್ಲಿ. ಹೌದು, ತುಂಬಾ ಜನ ಈಗ ಕೊಲೆಸ್ಟ್ರಾಲ್ ಇಂದ ಕರ್ದು ತಿಂಡಿಯನ್ನೇ ತಿನ್ಲಿಕ್ಕೆ ಇಲ್ಲ. ಹಾಗಿರುವಾಗ ಅದು ತಿನ್ಬೇಕು ಅಂತ ನಾಲಿಗೆ ಚಪ್ಪಲ ಅಲ್ವಾ, ಏನ್ ಮಾಡ್ಲಿಕ್ಕೆ ಆಗ ಸನ್ ಪ್ರೀಮಿಯಂ ಯೂಸ್ ಮಾಡ್ಕೋಬಹುದು ಅಲ್ವಾ. ಕೊಲೆಸ್ಟ್ರಾಲ್ ಇಲ್ಲ ಅದರಲ್ಲಿ, ತಿನ್ಬಹುದು. ಇದಕ್ಕೆ ಸ್ವಲ್ಪ ನೀರು ಬೇಕಾಗುತ್ತೆ. ಸಾಕು. ನಾನು ಹಾಕ್ಕೊಳ್ತೀನಿ. ಸ್ವಲ್ಪ ಈ ಬೌಲಿಗೆ ಹಾಕಿಕೊಡಿ ಬೇಕಾದರೆ, ಸ್ವಲ್ಪ. ಆಮೇಲೆ ಬೇಕಾದಷ್ಟು ಹಾಕ್ಬೋದು. ಎಸ್ ಮೇಡಮ್, ಸೊ ಕಲಸಿ ಎಲ್ಲ ರೆಡಿ ಆಗಿದೆ ಈಗ. ಸೊ ಇನ್ನೇನು ಮಾಡೋದು? ಇದನ್ನೀಗ ನಾನು ಸ್ವಲ್ಪ ಎಣ್ಣೆ ಕೈಗೆ ಹಚ್ಕೊಂಡು ಉಂಡೆ ಮಾಡಬೇಕು. ಅಂಟ್ಕೋಬಾರ್ದು ಅಂತ ಎಣ್ಣೆ ಹಚ್ಕೊಳ್ಬೇಕು. ಮತ್ತು ಹಾಗೆಯೇ ಕೈಯಲ್ಲೇ ಬೇಕಾದ್ರೆ ತಟ್ಟಿ ಹಾಕ್ಬೋದು, ಅಂದರೆ ಒಂದು ಪ್ಲಾಸ್ಟಿಕ್ ಇಟ್ಕೊಂಡು ತಟ್ಟಿ ಹಾಕ್ಬೋದು. ಅಷ್ಟೇ, ನಮ್ಮ ಎಣ್ಣೆ ಕೂಡ ಬಿಸಿ ಆಗಿದೆ ಈಗ ಅಲ್ವಾ? ಹೌದು. ಈಗ ನಾನು ಕೈಯಲ್ಲೇ ತಟ್ಟಿ ಹಾಕ್ತೀನಿ, ತೊಂದರೆ ಇಲ್ಲ. ತಟ್ಟಿ ಹಾಕ್ತಾ ಒಂದು ಹಾಡು ಹೇಳಿ ಮೇಡಮ್, ಇದಾಗಲೇ ಹೇಳಿದ್ದೀರಾ ಸಿಂಗಿಂಗ್ ಹಾಬಿ ಇದೆ ಅಂತ, ವಾಯ್ಸ್ ಅಲ್ಲಿ ಕೇಳೋಣ ಒಂದು. ನಾನೀಗ ಫಿಲ್ಮ್ ಹಾಡು ಹೇಳಬೇಕಾ, ಜಾನಪದ ಹೇಳಬೇಕಾ? ನಿಮ್ಗೆ ಯಾವ್ದು ಇಷ್ಟ? ನನಗೆ ಎಲ್ಲದೂ ಇಷ್ಟ. ಒಂದು ಜಾನಪದ ಹೇಳ್ತೇನೆ. ಇದು ಈ ಹೆಣ್ಣು ಮಗಳು ತವರಿಗೆ ಬಂದು ಗಂಡನ ಮನೆಗೆ ಹೋಗುವಾಗ
ಏನನ್ನ ಹೇಳ್ತಾ ಒಬ್ಳು ಹಾಡು ಹೇಳ್ತಾ ಹೋಗ್ತಾರೆ ಗಂಡನ ಹತ್ರ ಹೀಗೀಗಿದೆ ಅಂತ. ಆ ಹಾಡನ್ನು ಹೇಳ್ತೀನಿ. ತವರೂರ ಹಾದಿಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸುವೆ ಎಷ್ಟು ಮರಳಿಲ್ಲ, ಸಾಸುವೆ ಎಷ್ಟು ಮರಳಿಲ್ಲ, ಬಾನಲ್ಲಿ ಬಿಸಿಲಿನ ಬೇಗೆ ಸುಡಲಿಲ್ಲ, ಬಿಸಿಲಿನ ಬೇಗೆ ಸುಡಲಿಲ್ಲ. ನೀರ ಮೇಲೆ ನೀರು ನೀರಿನಾಚೆ ತಾವರೆ, ನೀರ ಮೇಲೆ ನೀರು ನೀರಿನಾಚೆ ತಾವರೆ, ತಾವರೆ ಆಚೆ ಹೋದರೆ ತವರೂರು, ತಾವರೆ ಆಚೆ ಹೋದರೆ ತಿರುಗಿ ಬಾರುವುದಕ್ಕೆ ಮನಸ್ಸೇ ಇಲ್ಲ. ತವರೂರ ಹಾದಿಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸುವೆ ಎಷ್ಟು ಮರಳಿಲ್ಲ, ಸಾಸುವೆ ಎಷ್ಟು ಮರಳಿಲ್ಲ, ಬಾನಲ್ಲಿ ಬಿಸಿಲಿನ ಬೇಗೆ ಸುಡಲಿಲ್ಲ. ಸೂಪರ್ ಆಗಿ ಹಾಡಿದ್ರಿ. ಇಲ್ಲಿ ಅಡುಗೆಗೆ ಕರೆಕ್ಟ್ ಆಗಿ ರಿಲೇಟ್ ಆಗಿದೆ. ಅಲ್ಲಿ ಬಿಸಿಲಲ್ಲಿ ಸುಡ್ತಾ ಇಲ್ಲ, ಇಲ್ಲೇ ಎಣ್ಣೆಯಲ್ಲಿ ಕಾಯ್ತಾ ಇದೆ. ಹೌದು, ಬಿಸಿಲಿನ ಬೇಗೆ ಇಲ್ಲ. ಆ ಜನಪದ ಒಂದು ಹಾಡಿಗೆ, ಆ ಶೈಲಿಗೆ ಸೋಲನ ಮನ್ಸಿಲ್ಲ ಅಲ್ವಾ ಮೇಡಮ್? ಏನೇ ಆದ್ರೂ ಕೂಡ ಅದ್ರ ವೈಶಿಷ್ಟ್ಯತೆ ಒಂದು ಹೌದು. ಅದು ಯಾವ ಟೈಮಿಂದನೋ ಬಂದಿದೆ. ಇಷ್ಟು ಟೈಮ್ ಆದ್ರೂ ಇನ್ನೂ ಟೈಮ್ ಆದ್ರೂ ಅದು ಮಾಸೋದಿಲ್ಲ. ಅದಕ್ಕೊಂದು ಜಾನಪದ ಕಲೆಗೆ ಒಂದು ವೈಶಿಷ್ಟ್ಯ ಇದೆ. ಆ ತರ ಯಾವುದೇ ಫಿಲ್ಮ್ ಹಾಡಾಗ್ಲಿ ಅದಕ್ಕೆ ಸಾಟಿ ಇಲ್ಲ. ಹಾಡು ಕೂಡ ಚಂದನೆ ಕೇಳಕ್ಕೆ, ಬಟ್ ಜಾನಪದಕ್ಕೆ ಸಾಟಿ ಯಾವ್ದು? ಹೌದೌದು. ಹೀಗೆ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ನಿಮಗೆ ಎಷ್ಟು ಇದು ಬೇಕೋ ಆ ಥರ ಮಾಡ್ಬೋದು ಸೈಜು. ಹೌದು. ಸಂಜೆ ಹೊತ್ತಿಗೆ ಬೆಸ್ಟ್ ಸ್ನ್ಯಾಕ್ಸ್ ಮದ್ದೂರು ವಡೆ. ಮದ್ದೂರು ವಡೆ ಸ್ವಲ್ಪ ಬ್ರೌನ್ ಕಲರ್ ಬರಲಿ. ಎಷ್ಟು ಬ್ರೌನ್ ಬರಬೇಕು ಮ್ಯಾಮ್? ಡಾರ್ಕ್ ಬ್ರೌನ್ ಬರಬೇಕಾ? ಇಲ್ಲ, ತುಂಬ ಡಾರ್ಕ್ ಬೇಡ, ತುಂಬ ಲೈಟ್ ಬೇಡ, ಮೀಡಿಯಂ. ಮೀಡಿಯಂ. ಇದಾದ್ರೆ ನಮ್ಮ ಮದ್ದೂರು ವಡೆ ರೆಡಿ ಆಗುತ್ತೆ. ಸ್ಮೆಲ್ ಬರ್ತಾ ಇದೆ ಅಲ್ವಾ ಮ್ಯಾಮ್? ಈಗ ಕಾದ ಹಾಗೆ. ನೀವು ಫಸ್ಟ್ ಟೈಮ್ ಮದ್ದೂರು ವಡೆ ಟೇಸ್ಟ್ ಮಾಡಿದ್ದು ಎಲ್ಲಿ? ನಾನು ಮದ್ದೂರು ವಡೆ ಫಸ್ಟ್ಗೆ ಟೇಸ್ಟ್ ಮಾಡಿದ್ದು ತುಮಕೂರಿನಲ್ಲಿ. ಹೀಗೆ ಹೋಗಿದಾಗ ಹೌದು. ಆದ್ರೆ ಅದು ಅಷ್ಟು ಟೇಸ್ಟ್ ಇರ್ಲಿಲ್ಲ. ಬೇಗನೆ ಮಾಡಿ ಗ್ಲಾಸಲ್ಲಿ ಇಟ್ಬಿಟ್ಟಿದ್ರು, ಗಟ್ಟಿ ಇತ್ತು. ಅದು ಹೋಟ್ಲಲ್ಲಿ ಸ್ವಲ್ಪ ಟೈಮ್ ಆಗಿರೋದು ಇರುತ್ತೆ. ಈಗ ಫ್ರೆಶ್ ಆಗಿ ನೀವು ಮನೆಯಲ್ಲಿ ಮಾಡ್ತೀರಾ, ಇದ್ರ ಮುಂದೆ ಅದು ಯಾವ ಟೇಸ್ಟ್ ಅದೇ. ಅದು ಬೇಯುವಾಗ ಸ್ಮೆಲ್ ಬರುತ್ತೆ, ಪರಿಮಳ ಬರುತ್ತೆ, ಘಮ ಘಮ. ಕಾದಿದೆ, ಆಫ್ ಮಾಡು. ಕಾದಿದೆ, ಆಫ್ ಮಾಡಿ. ಈಗ ತೆಗಿಯೋಣ. ಈ ಕಲರ್ ಬರಬೇಕು, ಒಂಥರ ಮೀಡಿಯಂ ಬ್ರೌನ್ ಇದೆ. ಹೌದು, ಈ ಕಲರ್ ಬರಬೇಕು. ಗರಿಯಾಗಿ ಕಾಣ್ತಾ ಇದೆ. ಇಷ್ಟು ಬೇಯಬೇಕು. ಸರಿ. ಮದ್ದೂರು ವಡೆ ರೆಡಿ ಆಗಿದೆ. ತಿಂದು ನೋಡಿ ಹೇಗಿದೆ ಅಂತ ಹೇಳಿ. ಖಂಡಿತವಾಗ್ಲೂ ಮ್ಯಾಮ್, ಥ್ಯಾಂಕ್ ಯು. ಬಿಸಿ ಬಿಸಿ ಆಗಿದೆ ಮದ್ದೂರು ವಡೆ. ತಿಂದು ನೋಡಿ ಖಂಡಿತವಾಗ್ಲೂ ಟೇಸ್ಟ್ ಹೇಗಾಗಿದೆ ಅಂತ ನೋಡೋಣ. ಓಕೆ ಎಸ್ ವೀಕ್ಷಕರೇ, ಬಿಸಿ ಬಿಸಿಯಾಗಿ ಮದ್ದೂರು ಸ್ಪೆಷಲ್ ಮದ್ದೂರು ವಡೆ ನನ್ನ ಕೈಯಲ್ಲಿ ರೆಡಿ ಇದೆ. ಸೊ ಮಂಗಳೂರಲ್ಲಿದ್ದು ಕೂಡ ಮದ್ದೂರಿನ ವಡೆ ತಿನ್ನುವಂತಹ ಭಾಗ್ಯ ಇಂದು. ಈ ಮದ್ದೂರು ವಡೆನ ಮಾಡೋದು ಹೇಗೆ ಅಂತ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಮದ್ದೂರು ವಡೆ ತಯಾರಿಸುವ ವಿಧಾನ: ಮೊದಲು 1 ರಿಂದ 2 ಚಮಚದಷ್ಟು ಬಿಳಿ ಎಳ್ಳನ್ನು ಹುರಿದಿಟ್ಟುಕೊಳ್ಳಿ. ನಂತರ ಹೆಚ್ಚಿದ ಹಸಿಮೆಣಸು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಿವುಚಿಕೊಳ್ಳಿ. ಆನಂತರ ಅರ್ಧ ಕಪ್ ಅಕ್ಕಿ ಹಿಟ್ಟು, 1 ಚಮಚದಷ್ಟು ಮೈದಾ ಹಿಟ್ಟು, 2 ರಿಂದ 3 ಚಮಚ ಸೋಜಿ ರವೆ, ಗೋಡಂಬಿ, ಶುಂಠಿ, 1-2 ಚಮಚ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹುರಿದಿಟ್ಟ ಬಿಳಿ ಎಳ್ಳು, ಸ್ವಲ್ಪ ನೀರು ಹಾಕಿ ಎಲ್ಲವನ್ನು ಒಟ್ಟಿಗೆ ಕಲಸಿಕೊಳ್ಳಿ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಸಿ. ಬಳಿಕ
ಚಿಕ್ಕದಾಗಿ ತಟ್ಟಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿ ಮದ್ದೂರು ವಡೆ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಅದೇ ರೇ ಬಿಸಿ 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 ಇದೆ. ಸೊ ಈಗ ತಿನ್ನಕ್ಕಂತೂ ಆಗಲ್ಲ, ಇದು ಸ್ವಲ್ಪ ತಣ್ಣಗಾಗೋ ಅಷ್ಟರಲ್ಲಿ ಪುಟ್ಟದೊಂದು ವಿರಾಮ ತಗೊಂಡು ಬನ್ನಿ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮ. ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್. ವೀಕ್ಷಕರೇ, ಈಗಾಗಲೇ ನಮ್ಮ ಅಡುಗೆ ಮನೆಯಲ್ಲಿ ಮದ್ದೂರು ವಡೆ ರೆಡಿಯಾಗಿದೆ. ಮದ್ದೂರು ವಡೆ ಜೊತೆಗೆ ಇನ್ನೊಂದು ರೆಸಿಪಿ ಮಾಡ್ಕೊಳ್ತಾರೆ ಶಕುಂತಲಾ ಮೇಡಮ್. ಏನು ರೆಸಿಪಿ ಅವ್ರ ಹತ್ರನೇ ಕೇಳೋಣ ಬನ್ನಿ. ಎಸ್ ಮೇಡಮ್, ಸೊ ಮದ್ದೂರು ವಡೆ ಈಗಾಗಲೇ ಬಿಸಿ ಬಿಸಿಯಾಗಿ ರೆಡಿ ಆಗಿದೆ. ಮದ್ದೂರು ವಡೆ ಜೊತೆಗೆ ಇನ್ನೊಂದು ರೆಸಿಪಿ ಏನಿದು? ಇನ್ನೊಂದು ನಾನು ಸೋಜಿ ರವೆ ಅದರದ್ದು ಬಿಸಿಬೇಳೆ ಬಾತ್ ಮಾಡಿ ತೋರಿಸ್ತೀನಿ. ಬಿಸಿಬೇಳೆ ಬಾತ್ ಫಸ್ಟ್ ಟೈಮ್ ಕೇಳ್ತಿರೋದು, ಫಸ್ಟ್ ಟೈಮ್ ಟೇಸ್ಟ್ ಮಾಡ್ಲಿಕ್ಕೆ ಸಿಗುತ್ತೆ. ಹೇಗೆ ಮಾಡೋದು ಮ್ಯಾಮ್ ಇದನ್ನ? ಸ್ಟಾರ್ಟ್ ಹೇಗೆ? ಈಗ ನನಗೆ ಒಂದು ಕಡಾವ್ ಬೇಕು. ಫಸ್ಟ್ಗೆ ಎಣ್ಣೆ ಹಾಕಿ ತರಕಾರಿ ಎಲ್ಲ ಬೇಯಿಸ್ಕೊಳ್ಬೇಕು, ಅದರಲ್ಲಿ ಫ್ರೈ ಮಾಡಬೇಕು. ಎಣ್ಣೆ ಹಾಕಬೇಕು, ಸ್ವಲ್ಪ ಎಣ್ಣೆ ಹಾಕಬೇಕು. ನಮ್ಮ ಕಿಚನ್ ಕ್ವೀನ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಸ್ ಮೇಡಮ್. ಸಾಕು. ಫಸ್ಟಿಗೆ ನಾನು ಸ್ವಲ್ಪ ಶೇಂಗಾ ಹಾಕಿ ಶೇಂಗಾನ ಫ್ರೈ ಮಾಡ್ಕೊಳ್ತೀನಿ. ಓಕೆ, ಶೇಂಗಾ ಬೀಜ ಫ್ರೈ ಮಾಡ್ತಾ ಇದ್ದೀರಾ? ಹೌದು. ಈಗ ನಾವೊಂದು ಲೈಫ್ ಸ್ಟೈಲಲ್ಲಿ ಫುಡ್ಡಿಗೆ ಏನೇನು ಬೇಕೋ ಎಲ್ಲ ಹಾಕೊಳ್ಬಹುದು. ನಾರ್ಮಲ್ ಆಗಿ ಹಿಂಗೆ ಬಾದಾಮ್ ಎಲ್ಲ ಕೊಟ್ರೆ ಬಾದಾಮ್ ತಿಂತೀವಿ, ಆದ್ರೆ ಕೆಲವೊಂದು ಪದಾರ್ಥಗಳನ್ನ ತಿನ್ನಲ್ಲ. ಹಾಗಾಗಿ ಅಡುಗೆಯಲ್ಲಿ ಮಿಕ್ಸ್ ಮಾಡ್ಕೊಟ್ರೆ ಅದ್ರ ಜೊತೆಗೆ ಇದು ಕೂಡ ಹೋಗುತ್ತೆ. ಈಗ ರೈಸ್ ಇಂದ ಬಿಸಿಬೇಳೆ ಬಾತ್ ಮಾಡ್ತಾರೆ, ಆದ್ರೆ ಅದೆಲ್ಲ ಈಗ ಶುಗರ್ ಇರೋರಿಗೆ ರೈಸ್ ಹೆಚ್ಚಿಗೆ ಉಪಯೋಗಿಸ್ಬೇಡಿ ಹೇಳ್ತಾರಲ್ಲ, ಇದ್ರದ್ದು ಈಗ ಪಟ ಅಂತು. ಈಗ ನಾನು ಬೀನ್ಸ್ ಹಾಕ್ತೇನೆ, ಸ್ವಲ್ಪ ಫಸ್ಟಿಗೆ ಬೇವಿನೆಲ್ಲ ಹಾಕ್ತೇನೆ. ಈಗ ಸ್ವಲ್ಪ ಸಿಮ್ಮಲ್ಲಿಡಿ. ಈಗ ನಾನು ಇದಕ್ಕೆ ಸ್ವಲ್ಪ ಬೀನ್ಸ್ ಆ್ಯಡ್ ಮಾಡ್ತೇನೆ. ಎಷ್ಟು ಬೇಕೋ ಅಷ್ಟು ಹಾಕೊಳ್ಬೋದು. ಅದ್ರ ಜೊತೆಗೆ ಸ್ವಲ್ಪ ಕ್ಯಾರೆಟ್ ಹಾಕ್ತೇನೆ. ಯಾವ ಟೈಪ್ ಇದು ತರಕಾರಿ ಬೇಕು ಎಲ್ಲ ಹಾಕ್ಕೊಳ್ಬೋದು. ಹೌದು. ಸೊ ಇಷ್ಟನ್ನ ಫ್ರೈ ಮಾಡ್ಕೊಳ್ಳೋದು. ಇದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ತೇನೆ. ಅದು ಕ್ಯಾಪ್ಸಿಕಮ್ ಬೇಗ ಬೇಯುತ್ತೆ. ಸ್ವಲ್ಪ ಇದು ಲಾಸ್ಟಿಗೆ ಹಾಕೋಣ. ಅದಕ್ಕೆ ಈಗ ಬೇಯಲಿಕ್ಕೆ ಸ್ವಲ್ಪ ಉಪ್ಪು ಹಾಕ್ತೇನೆ ನಾನು. ಎಷ್ಟು ಬೇಕೋ ಅಷ್ಟು ಹಾಕ್ಬೋದು, ರುಚಿಗೆ ತಕ್ಕನಾಗಿ. 2-3 ಚಿಟಿಕೆ ಎಷ್ಟು ಹಾಕ್ತೇನೆ, ಸಾಕು. ಅದು ಸ್ವಲ್ಪ ಬೇಯ್ತಾ ಬಂದಮೇಲೆ ಕ್ಯಾಪ್ಸಿಕಮ್ ಹಾಕೋಣ. ಈಗ ನಾನು ಇದಕ್ಕೆ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ತೇನೆ. ಕ್ಯಾಪ್ಸಿಕಮ್ ಒಳ್ಳೇದಲ್ಲ, ಅದು ಸ್ವಲ್ಪ ಹಾಕ್ತೇನೆ. ಎಲ್ಲ ತರಕಾರಿ ಹಾಕಿದ್ದೀನಿ. ಇದೀಗ ಫ್ರೈ ಆಗ್ತಾ ಇದೆ. ಈಗಾಗಲೇ ಒಂದು ಜಾನಪದ ಹಾಡು ಹಾಡಿದ್ದೀರಿ, ಸಿನಿಮಾ ಹಾಡು ಬೇಕಂತ ಆಪ್ಷನ್ ಕೊಟ್ಟಿದ್ದೀರಾ. ಆಪ್ಷನ್ ಕೊಟ್ಟ ನಂತರ ಬಿಡೋ ಮಾತೇ ಇಲ್ಲ. 1-2 ಲೈನ್ ಸಿನಿಮಾ ಹಾಡು ಬೇಯ್ತಾ ಇರೋ ಹಾಗೆ. ನನಗೆ ಈಗಿಂದ ಹೊಸ ಹಾಡೆಲ್ಲ ಅಷ್ಟು ನಾನು ಕಲಿಯಿಲ್ಲ. ಸ್ವಲ್ಪ ಓಲ್ಡ್ ಫಿಲ್ಮ್ಸ್. ಓಲ್ಡ್ ಫಿಲ್ಮ್ಸ್ 1-2 ಲೈನ್ ಸಾಕಾಗುತ್ತೆ ನಮಗೆ ನಿಮ್ಮ ಧ್ವನಿ ನೋಡಕ್ಕೆ. ಸರಿ, ಈಗ ಇದು ಫ್ರೈ ಆಗ್ತಾ ಇರುವಾಗ ರವೆ ಹಾಕೊಳ್ತೀನಿ. 1-2 ನಿಮಿಷ ಫ್ರೈ ಆಗಲಿ. ಈ ಸಂಭಾಷಣೆ, ನಮ್ಮ ಈ ಪ್ರೇಮ ಸಂಭಾಷಣೆ ಅತಿ ನವ್ಯ ರಸಕಾವ್ಯ ಮಧುರ 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 ಮಧುರ. ಈ ಸಂಭಾಷಣೆ ಪ್ರೇಮಗಾನ ಪದಲಾಸ್ಯ ಮೃದುಹಾಸ ಶೃಂಗಾರ ಭಾವ ಗಂಗಾ ಸುಂದರ ಸುಲಲಿತ ಸುಂದರ
ಸುಲಲಿತಾ ಮಧುರ 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 Super ಮಧುರ 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 ಮಧುರವಾಗಿ ಇತ್ತು ಧ್ವನಿ ಕೂಡ. ಯಾರ ನೆನ್ಸ್ಕೊಂಡು ಹಾಡಿದ್ರಿ ಈಗ ಇದನ್ನ? ಯಜಮಾನ್ರು ನೆನ್ಸ್ಕೊಂಡ್ ಹಾಡಿದ್ರು ಹೇಗೆ? ಹಾಗೇನಿಲ್ಲ, ನೀವು ಹಾಡಕ್ಕೆ ಹೇಳಿದ್ರಲ್ಲ, ನಾನು ಸಡನ್ನ ಹಾಡಿದ್ದೆ. Okay. ಈಗ ಈಗ ಇದು ಫ್ರೈ ಆಗಿ ಸಾಕು. ಇದು ವೆಜಿಟೇಬಲ್ಸ್ ಎಲ್ಲ. ಇದಕ್ಕೀಗ ನಾನು ರವೆ ಆ್ಯಡ್ ಮಾಡ್ತೀನಿ. ರವೆ ಸ್ವಲ್ಪ ಇದರಲ್ಲೇ ಫ್ರೈ ಮಾಡ್ಕೊಳ್ತೀನಿ. ಓಕೆ, ಬೇರೆ ಸ್ವಲ್ಪ ಮಾಡಿ ಇಟ್ಕೊಂಡ್ರು ಆಗುತ್ತೆ. ರವೆ ಮಾಡಿ ಇದಕ್ಕೆ ಹಾಕಿದ್ರು ಆಗುತ್ತೆ. ಆಗುತ್ತೆ, ಇದ್ರೊಟ್ಟಿಗೆ ಫ್ರೈ ಆದರೂ ಆಗುತ್ತೆ. ಇನ್ನು ಬೇಯಲಿಕ್ಕೆ ಇಡೋದಾ ಮೇಡಮ್ ಇದನ್ನ? ಹಾಂ, ಇನ್ನು ಬೇಯಲಿಕ್ಕೆ ಇಡೋದು. ಆಮೇಲೆ ಬೇಯ್ತಾ ಬರುವಾಗ ಇದನ್ನ ಬಿಸಿಬೇಳೆ ಭಾತ್ ಪೌಡರ್ ಮಾಡಿ ಇಟ್ಕೊಳ್ತೀವಲ್ಲ, ಅದನ್ನ ಸೇರಿಸ್ಬೇಕು. ಮೇನ್ ಅಲ್ವಾ ಬಿಸಿಬೇಳೆ ಭಾತ್ ಪೌಡರ್ ಮೇನ್ ಆಗುತ್ತೆ. ಹೌದು. ಮನೆಯಲ್ಲೆಲ್ಲ ನೀವೇ ಮಾಡ್ಕೋತೀರಾ ಪೌಡ್ರು ಅಥವಾ ಇಲ್ಲ, ರೆಡಿ ಆಗಿರುತ್ತೆ? ಈಗ ನೋಡಿ ನಮ್ಮ ಅರುಣ ಮಸಾಲ ಇದೆ, ಬೇರೆ ಬೇರೆ ಮಸಾಲ ಇದೆ. ಅಂಡ್ ಮನೇಲಿ ನಾವು ಮಾಡಿ ಪುಡಿ ಮಾಡಿದ್ರೆ ಹೆಂಗ್ ಟೇಸ್ಟ್ ಬರುತ್ತೆ ಅದೇ ರೀತಿ ಟೇಸ್ಟಿಯಾಗಿ ಹೆಲ್ದಿ ಆಗಿರ್ಬೇಕಾದ್ರೆ ಮನೆಯಲ್ಲಿ ಇಷ್ಟು ಕೆಲಸ ಇರ್ಬೇಕಾದ್ರೆ ಡೈರೆಕ್ಟ್ ಆಗಿ ತರಬಹುದೇ? ಹೌದು. ಈಗ ಹೊರಗಡೆ ಕೆಲ್ಸಕ್ಕೆ ಹೋಗೋರಿಗೆಲ್ಲ ಪುಡಿ ಮಾಡ್ತಾ ಕುತ್ಕೊಂಡ್ರೆ ಅದಕ್ಕಿಂತ ರೆಡಿಮೇಡ್ ತರಬಹುದು. ಈಗ ನೀರು ಆ್ಯಡ್ ಮಾಡೋಣ. 2 ಗ್ಲಾಸ್ ನೀರು ಕೊಡಿ. ಬೌಲಲ್ಲಿ ಹಾಕೋಣ. ಬೌಲಲ್ಲಿ ಮೆಜರ್ ಮಾಡಿ ಹಾಕೋಣ. 1/4 ಬೌಲ್ ರವೆ ಹಾಕಿದ್ದೀನಿ. ಈಗ 2 ಬೌಲ್ ವಾಟರ್ ಹಾಕೋಣ. ಓಕೆ, 1/4 ಬೌಲ್ ರವೆಗೆ 2 ಬೌಲ್ ವಾಟರ್ ಅಲ್ವಾ? 2 ಬೌಲ್ ಫುಲ್ ಬೇಡ. ಹಾಂ, ಸಾಕು. ಸಾಕಾ? ಹಾಂ, ಸಾಕು. 1 ಪಟ್ಟಿಗೆ 2 ಪಟ್ಟು ಹಾಕ್ತಾರೆ ಸರಿ, ವಾಟರ್ ಅಷ್ಟೇ. ಚೆನ್ನಾಗಿ ಬೇಯಲಿ 2. ಸ್ವಲ್ಪ ಬೇಯ್ತಾ ಬರುವಾಗ ಪೌಡರ್ ಹಾಕಬೇಕು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನೇ ಆ್ಯಡ್ ಮಾಡಿ. ಈಗ ಉಪ್ಪು ನೋಡಿ ಹಾಕೊಳ್ಬಹುದು. ಓಕೆ ಮ್ಯಾಮ್, ಈಗ ಎಷ್ಟು ಬೇಕು ಎಕ್ಸ್ಟ್ರಾ ಬೇಕು ಅಂದ್ರೆ ಹಾಕೊಳ್ಬಹುದು. ಈಗ ಮೂವಿ ಹಾಡು ಎಲ್ಲ ಹಾಡಿದ್ರಿ ಅಲ್ವಾ? ನಿಮ್ ಫೇವರೇಟ್ ಹೀರೋ ಯಾರು? ಅದೇ ಆವಾಗಿನ ಮೊದಲೆಲ್ಲ ಅಪ್ಪಾಜಿ ರಾಜ್ಕುಮಾರ್. ಹೌದು. ಇತ್ತೀಚೆಗೆ ಮೊನ್ನೆ ಪುನೀತ್ ರಾಜ್ಕುಮಾರ್. ದೊಡ್ಡ ಆಸ್ತಿಯನ್ನೇ ಕಳ್ಕೊಂಡ್ವಿ ಅಲ್ವಾ ಮ್ಯಾಮ್ ನಾವು? ತುಂಬಾ ತುಂಬಾ ಬೇಸರ. ತಕ್ಕ ಮಗ. ಇನ್ನೆಷ್ಟೋ ಮೂವೀಸ್ ಬರ್ಬೇಕಿತ್ತು, ಆದ್ರೆ ಏನ್ ಮಾಡಕ್ಕಾಗಲ್ಲ. ಎಲ್ಲ ಒಂದು ಕಾರ್ಯಕ್ರಮನ ಚೆನ್ನಾಗಿ ನಡೆಸಿಕೊಡ್ತಿದ್ರಲ್ಲ, ಅದು ಇಷ್ಟ ಆಗ್ತೈತೆ ನನಗೆ. ಆಕ್ಟಿಂಗ್ ಸ್ಟೈಲ್ ಮಾತ್ರ ಅಲ್ಲ, ಅವರ ಸ್ವಭಾವ, ಸಿಂಪ್ಲಿಸಿಟಿ ಆಗಿರ್ಬೋದು. ಹೌದು ಹೌದು ಹೌದು. ಈಗ ನಾನು ಇದಕ್ಕೆ ಪೌಡರ್ ಆ್ಯಡ್ ಮಾಡ್ತೀನಿ. ಈಗ ಯಂಗ್ಸ್ಟರ್ ಬರಲಿ, ಏಜ್ ಆದವ್ರು ಬರಲಿ, ಅವ್ರವರಿಗೆ ತಕ್ಕನಾಗಿ ಚೆನ್ನಾಗಿ ಒಂದು ಮಾತನಾಡಿಸಿ ನಡೆಸಿಕೊಡ್ತಿದ್ರು ಎಲ್ಲ ಕಾರ್ಯಕ್ರಮಗಳನ್ನ. ಈಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತೇನೆ. ಓಕೆ, ಮೇಲ್ಗಡೆ ಈಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಿದ್ದೀನಿ. ಸ್ವಲ್ಪ ಅದು ಪೌಡರ್ ಹಾಕಿ ಅದು ಬೇಯಬೇಕು. ಅದು ತರಕಾರಿಗೆಲ್ಲ ಸ್ವಲ್ಪ ತರಕಾರಿ ಸ್ವಲ್ಪ ಬೇಯ್ದಿದ್ರು ತೊಂದರೆ ಇಲ್ಲ. ಹಸಿ ತರಕಾರಿ ತಿನ್ಬೇಕಲ್ಲ, ಒಳ್ಳೇದಲ್ಲ. ತರಕಾರಿ ಸ್ವಲ್ಪ ಹಸಿ ಹಸಿ ಆಗಿದ್ರು ಚೆನ್ನಾಗಿರುತ್ತೆ, ಬೆಂದ್ರು ಚೆನ್ನಾಗಿರುತ್ತೆ. ಹೌದು, ಸಾಕು. ಗ್ಯಾಸ್ ಸಾಕು. ಆಫ್ ಮಾಡಿ ಗ್ಯಾಸ್ ಸಾಕು. ರೆಡಿ ಆಗಿದೆಲ್ಲ ಮ್ಯಾಮ್? ಈಗ ರೆಡಿ ಆಗಿದೆ. ಓಕೆ, ಇನ್ನು ಸರ್ವ್ ಮಾಡ್ಕೊಳ್ಳೋದಲ್ವಾ? ಸರ್ವ್ ಮಾಡ್ಕೊತೇನೆ. ಸೋಜಿ ರವೆದ ಬಿಸಿಬೇಳೆ ಭಾತ್ ರೆಡಿಯಾಗಿದೆ. ಅದರ ರುಚಿ ನೋಡಿ. ಎಸ್, ಖಂಡಿತವಾಗ್ಲೂ ಬಿಸಿ ಬಿಸಿ ಆಗಿದೆ ಮ್ಯಾಮ್ ಬಿಸಿಬೇಳೆ ಬಾತು. ಬಿಸಿಗಾಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಬಿಸಿ ಬಿಸಿಯಾದ ಬಿಸಿಬೇಳೆ ಬಾತು, ಅದರಲ್ಲೂ ಸ್ಪೆಷಲ್ ಆಗಿ ಸೋಜಿ ರವೆದು ಬಿಸಿಬೇಳೆ ಬಾತು ಕೈಯಲ್ಲಿ ರೆಡಿ ಆಗಿದೆ. ಬಿಸಿ ಅರೋಮಾ ನೋಡ್ಬೋದು, ಬಿಸಿ ಬಿಸಿ ಇದ್ದ ಹಾಗೆ ಅರೋಮಾ ಕೂಡ ಬರ್ತಾ ಇದೆ. ಸೊ ಇದನ್ನು ಹೇಗೆ ಮಾಡೋದು ಅನ್ನೋದನ್ನ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಸೋಜಿ ರವೆಯ ಬಿಸಿಬೇಳೆಬಾತ್ ತಯಾರಿಸುವ ವಿಧಾನ. ಮೊದಲು ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಶೇಂಗಾ ಬೀಜವನ್ನು ಹುರಿಯಿರಿ. ನಂತರ ಕರಿಬೇವು, ಬೀನ್ಸ್, ಕ್ಯಾರೆಟ್, ಕ್ಯಾಪ್ಸಿಕಮ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿದು ಬೇಯಿಸಿ. ತರಕಾರಿ ಬೆಂದ ನಂತರ ಸೋಜಿ ರವೆ ಸೇರಿಸಿ ಹುರಿಯಿರಿ. ಆನಂತರ ರವೆಯ 2 ಪಟ್ಟು ನೀರು, ಬಿಸಿಬೇಳೆ ಬಾತ್ ಪುಡಿ, ಕೊತ್ತಂಬರಿ ಸೊಪ್ಪು ಹಾಕಿ ಬೇಯಿಸಿ. ನೀರು ಸ್ವಲ್ಪ ಹೆಚ್ಚಿಗೆ ಇದ್ದಲ್ಲಿ ಉತ್ತಮ. ಇದೀಗ ತಯಾರ್ ಬಿಸಿ ಬಿಸಿ ಸೋಜಿ ರವೆಯ ಬಿಸಿಬೇಳೆ ಬಾತ್. ಎಸ್ ಮೇಡಮ್, ಸೊ ಈಗ ಮದ್ದೂರು ವಡೆ ಬಿಸಿಬೇಳೆ ಬಾತು, ಸೋಜಿ ಬಿಸಿಬೇಳೆ ಬಾತು ರೆಡಿ ಆಗಿದೆ. ಸೊ ಟೇಸ್ಟ್ ಮಾಡೋದೊಂದೇ ಬಾಕಿ. ಈಗ ಟೇಸ್ಟ್ ಮಾಡಿ ಹೇಗಾಗಿದೆ ನೋಡ್ಕೋಬೇಕು ಅಲ್ವಾ? ಹೌದು. ಸೊ ಈಗ ಯಾವ್ದನ್ನ ಟೇಸ್ಟ್ ಮಾಡೋದು? ನಿಮ್ ಫೇವ್ರೇಟ್ ಯಾವ್ದು ಚೂಸ್ ಮಾಡಿ. ನನಗೆ ಮದ್ದೂರು ವಡೆ ಫೇವ್ರೇಟ್. ಹಾಗೆ ನಂಗೂ ಮದ್ದೂರು ವಡೆ ಫೇವ್ರೇಟ್. ಟೇಸ್ಟ್ ಮಾಡೋಣ. ಎಸ್ ಮೇಡಮ್, ತಗೊಳ್ಳಿ.
ಫಸ್ಟ್ ಟೈಮ್ ತಿಂತಿರೋದು ಮದ್ದೂರು ವಡೆ ನಾನು. ನಿಜವಾಗ್ಲೂ ಸೂಪರ್ ಆಗಿದೆ. ನಾರ್ಮಲ್ ಆಗಿ ಮಾಡೋ ವಡೆಗಿಂತ ಡಿಫ್ರೆಂಟ್ ಆಗಿದೆ. ಹೌದು, ವಡೆ ಅಂದ್ರೆ ಎಲ್ರಿಗೂ ಫೇವ್ರೇಟ್. ಸಂಜೆ ಹೊತ್ತಿಗೆ ಸ್ನಾಕ್ಸ್ ಇಂಥದೆಲ್ಲ ಸಿಕ್ಕಿದ್ರೆ ಇದೆಲ್ಲ ಮ್ಯಾಮ್ ಟಿವಿ ನೋಡ್ಕೊಂಡು ಒಂದು 10-15 ವಡೆ ಹಂಗೆ ಹೋಗ್ಬಿಡುತ್ತೆ. ಅದ್ರಲ್ಲೂ ನಮ್ಗೆ ಆಯಿಲ್ ಇದ್ದು ಬೇರೆ ತಲೆ ಬಿಸಿ ಇಲ್ಲ, ಕೊಲೆಸ್ಟ್ರಾಲ್ ಬರುತ್ತೆ ಅಂತ ಸನ್ ಪ್ರೀಮಿಯಂ ಯೂಸ್ ಮಾಡಿದೀವಿ. ಸೊ ಇಂಥ ವಡೆ ಈಗ ಮಧ್ಯಾಹ್ನದ ಹೊತ್ತಿಗೂ ಅನ್ನದ ಜೊತೆ ತಿನ್ಬಹುದು ಸಾರಿದ್ರೆ ಅಲ್ವಾ, ಚೆನ್ನಾಗಾಗುತ್ತೆ. ಸೂಪರ್ ಆಗಿ ಬಂದಿದೆ, ನಿಜವಾಗ್ಲೂ ಚೆನ್ನಾಗಿ ಬಂದಿದೆ. ಆ ಗೋಡಂಬಿ ಕೂಡ ಹಾಕಿದ್ರಿ, ಆ ಗೋಡಂಬಿ ಕೂಡ ನಡುವೆ ಸಿಗ್ತಾ ಇದೆ. ಗೋಡಂಬಿ ಅಂದ್ರೂ ಎಲ್ರಿಗೂ ಫೇವ್ರೇಟ್. ಸೊ ಮದ್ದೂರು ವಡೆ ಜೊತೆ ಆ ಗೋಡಂಬಿ ಕೂಡ ಸಿಗ್ತಾ ಇದೆ. ಅಂಡ್ ನೆಕ್ಸ್ಟ್ ಈಗ ಸೋಜಿ ಬಿಸಿಬೇಳೆ ಬಾತ್ ಅಲ್ವಾ, ತಗೊಳ್ಳಿ. ಫಸ್ಟ್ ಟೈಮ್ ಸೋಜಿ ಬಿಸಿಬೇಳೆ ಬಾತ್ ನಾನು ಕೇಳ್ತಿರೋದು ಅಂಡ್ ತಿಂತಿರೋದು. ನೀವೇ ಎಕ್ಸ್ಪೆರಿಮೆಂಟ್ ಮಾಡಿರೋದಾ? ನಾನೇ ಎಕ್ಸ್ಪೆರಿಮೆಂಟ್ ಮಾಡಿರೋದು. ಸೊ ಶಕುಂತಲಾ ಮ್ಯಾಮ್ ಎಕ್ಸ್ಪೆರಿಮೆಂಟ್ ಮಾಡಿರೋ ಸೋಜಿ ಬಿಸಿಬೇಳೆ ಬಾತ್ ತಿಂತಿದ್ದೀವಿ. ನಿಜವಾಗ್ಲೂ ಚೆನ್ನಾಗಿದೆ ಮ್ಯಾಮ್. ಒಂದು ಸ್ಪೂನ್ ಸಾಕಾಗಲ್ಲ ನಂಗೆ, ಇನ್ನೊಂದು ಸ್ಪೂನ್ ಬೇಕೇ ಬೇಕು. ಹೌದು, ವೆಜಿಟೇಬಲ್ಸ್ ಎಲ್ಲ ಇದೆಯಲ್ಲ ಒಳ್ಳೇದಲ್ಲ. ಮತ್ತೆ ಸ್ವಲ್ಪ ಉಪ್ಪು ಕಡಿಮೆ ಇದ್ರೂ ತಿನ್ಬಹುದು. ನಾರ್ಮಲ್ ಬಿಸಿಬೇಳೆ ಬಾತ್ ಒಂದು ವೆರೈಟಿ ಆದ್ರೆ ಇದು ಇನ್ನೊಂದೇ ವೆರೈಟಿ ಅಂಡ್ ಸೂಪರ್ ಆಗಿ ಬಂದಿದೆ. ರವೆ ಹಿಂಗೆ ರವೆ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾವು ಸಜ್ಜಿಗೆ ಟೈಪ್ ಮಾಡ್ತೀವಿ ಅಲ್ಲ, ಇದು ಉಪ್ಪಿಟ್ಟು ಮಾಡ್ತೀವಿ. ಆದ್ರೆ ಉಪ್ಪಿಟ್ಟು ಅದ್ರ ಬದಲು ಹಿಂಗ್ ಮಾಡ್ತಿದ್ರೆ ಇನ್ನೂ ಟೇಸ್ಟಿ ಆಗಿರುತ್ತೆ. ನಿಜವಾಗ್ಲೂ ಎರಡು ರೆಸಿಪಿನೂ ಅಷ್ಟೇ ಸೂಪರ್ ಆಗಿ ಬಂದಿದೆ. ಅಂಡ್ ಉಪ್ಪು ಹುಡಿ ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ. ಆ ಪೌಡರ್ ಎಲ್ಲ ಕರೆಕ್ಟ್ ಆಗಿ ಮಿಕ್ಸ್ ಆಗಿ ಮಾಡಿದ್ರಿಂದ ಅಂಡ್ ನೀವು ಆಡ್ ಮಾಡಿರೋ ಉಪ್ಪು ಆಗಿರಬಹುದು ಅಥವಾ ತರಕಾರಿ ಕರೆಕ್ಟ್ ಮೀಡಿಯಂ ಆಗಿ ಕರೆಕ್ಟ್ ಆಗಿದೆ. ಶೇಂಗಾ ಬೀಜ ರೋಸ್ಟ್ ಆಗಿದೆ. ಹೌದು, ಸಿಗ್ತಾ ಇದೆ. ಅಂಡ್ ಗೋಡಂಬಿ ಆಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅಲ್ವಾ. ಸೊ ಈಗ ನಮ್ಮ ಕಿಚನಿಗೆ ಬಂದು 2 ಹೊಸ ರುಚಿನ ಟ್ರೈ ಮಾಡ್ಕೊಟ್ರಿ. ಹೆಂಗ ಅನ್ಸ್ತು ನಿಮ್ಗೆ? ನನಗೆ ತುಂಬಾ ಖುಷಿ ಆಯ್ತು. ನಾನು ಫಸ್ಟ್ ಆಫ್ ಆಲ್ ನಮ್ಮ ರುಚಿ ನಮ್ಮ ಟಿವಿ ಚಾನಲ್ಗೆ ಎಲ್ಲರಿಗೂ ಅಭಿನಂದಿಸ್ತೇನೆ. ಟೇಸ್ಟಿ ಆಗಿರೋ 2 ರೆಸಿಪಿನ ಟ್ರೈ ಮಾಡಿಕೊಟ್ಟು ನಮಗೆ ಟೇಸ್ಟ್ ಮಾಡಿಸಿದಕ್ಕೆ ನಿಮಗೋಸ್ಕರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಕುಚಿಲಕ್ಕಿ ಮೇಡಮ್. ಅಂಡ್ ಖಂಡಿತವಾಗ್ಲೂ ಈ ಕುಚಿಲಕ್ಕಿನ ಈ ಆಯಿಲ್ ನ ಯೂಸ್ ಮಾಡ್ಕೊಂಡು ಇನ್ನೊಂದು ಎಕ್ಸ್ಪೆರಿಮೆಂಟೆಡ್ ರೆಸಿಪಿ ತಯಾರು ಮಾಡ್ಕೊಂಡು ಬರ್ಬೇಕು. ಎಸ್ ವೀಕ್ಷಕರೇ, ಪ್ರತಿಯೊಂದು ಊರಿಗೂ ಅದರದ್ದೇ ಆದಂತಹ ವೈಶಿಷ್ಟ್ಯತೆ ಇರುತ್ತೆ. ಅದರಲ್ಲೂ ಅಡುಗೆ ಅನ್ನೋ ವಿಷಯಕ್ಕೆ ಬಂದರೂ ಪ್ರತಿಯೊಂದು ಊರಿಗೂ ಒಂದೊಂದು ರೀತಿಯಂಥ ಸ್ಪೆಷಲ್ ಅಡುಗೆ ಇದ್ದೇ ಇರುತ್ತೆ. ಈಗ ಮದ್ದೂರು ವಡೆ ಈಗಾಗಲೇ ನೋಡಿದ್ದೀರಾ. ಸೊ ಮದ್ದೂರಿಗೆ ಹೋಗದಿದ್ರೂ ಮದ್ದೂರು ವಡೆ ಮನೆಯಲ್ಲೇ ಮಾಡಬಹುದು. ಹಾಗೆಯೇ ಒಂದು ಹೊಸ ಎಕ್ಸ್ಪೆರಿಮೆಂಟೆಡ್ ರೆಸಿಪಿ ಬಿಸಿಬೇಳೆ ಬಾತೇ ನಮ್ಮೆಲ್ರಿಗೂ ಇಷ್ಟ. ಅದರಲ್ಲೂ ಎಕ್ಸ್ಪೆರಿಮೆಂಟೆಡ್ ರೆಸಿಪಿ ಸೋಜಿ ರವೆದು ಬಿಸಿಬೇಳೆ ಬಾತ್ ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಿ. ಟೇಸ್ಟಿಯಾಗಿ ಬಂದಿದೆ, ಹೆಲ್ದಿಯಾಗೂ ಇತ್ತು. ಸೊ ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಪ್ರತಿನಿತ್ಯ ಇಂಥದ್ದೇ ಹೊಸ ಹೊಸ ಟೇಸ್ಟಿ ರೆಸಿಪಿಗಾಗಿ ನೋಡ್ತಾ ಇರಿ ನಮ್ಮ ಟಿವಿ, ನಮ್ಮ ಸವಿರುಚಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.